ಡಿ ಉಮೇಶ್ ಪೌರಾಯುಕ್ತರು ನಗರಸಭೆ ಇದೆಯೋ ಈಗಾಗಲೇ ಭಾರತ ಸರ್ಕಾರ ದೇಶಾದ್ಯಂತ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ಸೂಚನೆ ನೀಡಿರುವ ಪ್ರಯುಕ್ತ ಈಗಾಗಲೇ ಹರ್ ಘರ್ ತಿರಂಗ ಎಂಬ ಘೋಷವಾಕ್ಯದಡಿ ಪ್ರತಿಯೊಂದು ಮನೆಗೆ ಧ್ವಜಾರೋಹಣ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಸೂಚನೆ ನೀಡಿದೆ. ಅದರಂತೆ ಈಗಾಗಲೇ ಸುಮಾರು 7,000 ತ್ರಿವರ್ಣ ಧ್ವಜಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈಗಾಗಲೇ ತಂದು ನಗರದ ತುಂಬ ವಿತರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಗೂ ತ್ರಿವರ್ಣ ಧ್ವಜವನ್ನು ಆರಿಸಿ ಸಂಭ್ರಮಾಚರಣೆ ಮಾಡಬೇಕು ಕುಟುಂಬದ ಸಮೇತವಾಗಿ ಎನ್ನುವ ಸೂಚನೆ ಮೇರೆಗೆ ಈಗಾಗಲೇ ಬರದ ಸಿದ್ಧತೆಯನ್ನು ನಾವು ಈಗ ಆಲ್ರೆಡಿ ಮಾಡಿಕೊಂಡಿದ್ದೇವೆ. ಮೇಲಾಗಿ ಈಗ ಕಚೇರಿ ಮುಂಭಾಗ ಒಂದು ತ್ರಿವರ್ಣ ಧ್ವಜವನ್ನು ಮಾರಾಟಕ್ಕೆ ಒಂದು ಕೌಂಟರನ್ನು ಸಹ ನಾವು ಈಗ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ನಾವು ಮಾಡಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿಯೂ ಸಹ ಈಗ ನಗರದ ಆದ್ಯಂತ 31 ವಾರ್ಡ್ಗಳಿಗೂ ಸಹ ತ್ರಿವರ್ಣ ಧ್ವಜವನ್ನು ನೀಡಿ ಹೆಚ್ಚಿನ ಅರಿವನ್ನು ಮೂಡಿಸಲಿಕ್ಕೆ ಈಗ ಆಲ್ರೆಡಿ ನಮ್ಮ ಕಸದ ವಾಹನಗಳಿಗೂ ಸಹ ಆಡಿಯೋ ಮುಖಾಂತರ ಪ್ರಚಾರವನ್ನು ನೀಡಿದ್ದೇವೆ. ಮತ್ತು ನಮ್ಮ ಸಿಬ್ಬಂದಿ ವರ್ಗದವರ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ಎಲ್ಲ ಸದಸ್ಯರುಗಳ ಸಹಕಾರದೊಂದಿಗೆ ಈಗಾಗಲೇ ಒಂದು ಜಾಥಾವನ್ನು ಸಹ ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಭಾರತ ದೇಶ ಸ್ವತಂತ್ರ ಪಡೆದು 75 ವರ್ಷ ಮುಗಿದು 76ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವ ಒಂದು ಸಡಗರ ಸಂಭ್ರಮವನ್ನು ಎಲ್ಲ ದೇಶಾದ್ಯಂತ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ನಗರದ ತುಂಬ ಸಹ ನಾವು ಈಗ ಭಾಳ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಯಾವ ರೀತಿ ನಾವು ಆಗಸ್ಟ್ 15ರ ದಿನಾಚರಣೆ ಸ್ವತಂತ್ರ ದಿನಾಚರಣೆಯನ್ನು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕಂತೇಳಿ 2 ಬಾರಿ ಈಗ ಸಭೆಯನ್ನು ಮಾಡಿರುವಂಥದ್ದು. ಅದರ ಜೊತೆಯಲ್ಲೂ ಸಹ ಮಾನ್ಯ ಶಾಸಕರು ಸಹ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕರೆದು ಸ್ವತಂತ್ರ ಬಂದು 75 ವರ್ಷಗಳ ಅಮೃತ ಮಹೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಮತ್ತು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕಂತ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಒಳ್ಳೆಯ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ಒಳ್ಳೆಯ ಉತ್ಸುಕರಾಗಿದ್ದಾರೆ. ಈಗಾಗಲೇ ನಮ್ಮ ನಗರಸಭೆ ವತಿಯಿಂದ ಮಾನ್ಯ ಶಾಸಕರು ಸೂಚಿಸುವ ಮೇರೆಗೆ ಈಗ ಆಲ್ರೆಡಿ ಈಗ ನಮ್ಮ ತಾಲೂಕು ಕ್ರೀಡಾಂಗಣವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅದನ್ನು ಎಲ್ಲ ಸುಣ್ಣ ಬಣ್ಣಗಳಿಂದ ಲೇಪನ ಮಾಡಿ ಸಿದ್ಧತೆಯನ್ನು ಮಾಡಿರುವಂಥದ್ದು ಮತ್ತು ವಿವಿಧ ರೀತಿಯ ಅಲಂಕೃತ ಬಾವುಟಗಳನ್ನು ಧ್ವಜಗಳನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈಗ ಆಲ್ರೆಡಿ ನಮ್ಮ ಏನು 13ನೇ ತಾರೀಕು 13/8/2022ರಿಂದ 15/8/2022ರವರೆಗೆ 3 ದಿನಗಳ ಕಾಲ ಏನು ಮನೆಯಲ್ಲಿ ಕುಟುಂಬಗಳ ಸಮೇತ ಧ್ವಜಾರೋಹಣ ಮಾಡಿ ಸಂಭ್ರಮಾಚರಣೆ ಮಾಡಬೇಕಂತ ಏನು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಹ ನಾವು ಅದೇ ಸಿದ್ಧತೆಯನ್ನು ಎಲ್ಲನೂ ಮಾಡಿಕೊಂಡಿದ್ದೇವೆ. ಜೊತೆಯಲ್ಲಿಯೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಈಗಾಗಲೇ ಎಲ್ಲ ಧ್ವಜವನ್ನು ನಾವು ವಿತರಣೆ ಮಾಡಿ ಅವರಿಗೂ ಸಹ ನಮ್ಮ ಕುಟುಂಬದ ಸಮೇತವಾಗಿ ಹಬ್ಬದ ವಾತಾವರಣವನ್ನು ದಿನಾಂಕ 13ರಿಂದ 15ರವರೆಗೆ ಆಚರಣೆ ಮಾಡಬೇಕಂತ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ನಗರಸಭೆಯಲ್ಲಿ ಇರುವಂಥ ಎಲ್ಲ ಪೌರ ಕಾರ್ಮಿಕರಿಗೂ ಸಹ ಕುಟುಂಬದ ಸಮೇತವಾಗಿ ಧ್ವಜಾರೋಹಣ ಮಾಡಿ ಸಂಭ್ರಮ ಆಚರಣೆ ಮಾಡಬೇಕಂತೇಳಿ ಅವರಿಗೆ ಧ್ವಜವನ್ನು ಸಹ ಉಚಿತವಾಗಿ ಕೊಡುವುದಕ್ಕೆ ನಾವು ಆಲ್ರೆಡಿ ಸಿದ್ಧತೆಯನ್ನು ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಅಧ್ಯಕ್ಷರ, ಉಪಾಧ್ಯಕ್ಷರ, ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರಿಗೂ ಸಹ ಪೌರ ಕಾರ್ಮಿಕರಿಗೂ ಸಹ ಧ್ವಜವನ್ನು ವಿತರಣೆ ಮಾಡುವಂಥದ್ದು ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ಸಹ ಈ ಸಾರಿ ನಮಗೆ ಭಾಳ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಆಗಸ್ಟ್ 15ನೇ ತಾರೀಕು ಏನು ತಾಲೂಕು ಕ್ರೀಡಾಂಗಣದಲ್ಲಿ ಏನು ಪೆರೇಡ್ ನಡೀತಿದೆ, ಶಾಲಾ ಮಕ್ಕಳುಗಳು ಮತ್ತು ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್ಸ್ ಆಮೇಲೆ ಅಗ್ನಿಶಾಮಕ ದಳದಿಂದ ಅವ್ರದ್ದು ಸಹ ವಿಶೇಷತೆ ಆದರೆ ನಾವು ಸಹ ಈ ಸರಿ ಪೌರ ಕಾರ್ಮಿಕರಿಂದ ನಾವು ಪೆರೇಡನ್ನು ಮಾಡಿಸಲಿಕ್ಕೆ ನಾವು ಸಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಒಂದು ಭಾಳ ಸಂತೋಷದ ವಿಚಾರ. ಈಗ ಆಲ್ರೆಡಿ ಸಂಪೂರ್ಣವಾಗಿ ಈಗ ಅದನ್ನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅದು ಒಂದು ಖುಷಿ ತರುವಂಥದ್ದು. ಜೊತೆಯಲ್ಲಿ ಇಡೀ ಭಾರತ ದೇಶದಾದ್ಯಂತ ಏನು 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಮಗೆಲ್ಲರಿಗೂ ಸಂಪೂರ್ಣವಾಗಿ ಜಿಲ್ಲಾಡಳಿತ ಸಹಕಾರ ನೀಡ್ತಾ ಬಂದಿದೆ. ಜೊತೆಯಲ್ಲಿಯೂ ಸಹ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಯೋಜನಾ ನಿರ್ದೇಶಕರು ಸಂಪೂರ್ಣವಾಗಿ ಇದಕ್ಕೆ ಸಹಕಾರ ನೀಡಿದ್ದಾರೆ.
ಈಗ ಆಲ್ರೆಡಿ ಈಗ 7,000 ಧ್ವಜಗಳನ್ನು ಈಗ ಸಂಪೂರ್ಣ ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಕಡಿಮೆ ಬರುವ ಸಂಭವ ಇದ್ದರೆ ನಮಗೆ ಹೆಚ್ಚಿನ ಧ್ವಜಗಳನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಯೋಜನೆ ನಿರ್ದೇಶಕರು ಸೂಚನೆ ಕೊಟ್ಟಿದ್ದಾರೆ. ನಾಳೆ ಅವು ಹೆಚ್ಚಿನ ಧ್ವಜಗಳು ನಮಗೆ ಅವಶ್ಯಕತೆ ಕಂಡು ಬಂತಂದರೆ ತರಿಸಿ ಅವನ್ನೂ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹಾಗೂ 75ನೇ ವರ್ಷದ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ.